ಒಂದು ಕಾಲದಲ್ಲಿ ಕೊಳೆತು ನಾರುತ್ತಿದ್ದ ಮಂಗಳೂರಿನ ಜಪ್ಪು ಬೋಳಾರದ ಗುಜ್ಜರ ಕೆರೆ ಈಗ ಆವಾಲ ವೃದ್ಧರಾದಿಯಾಗಿ ಆಕರ್ಷಣೆಯ ಕೇಂದ್ರವಾಗಿದೆ. ಮಂಗಳೂರು ಸ್ಮಾರ್ಟ್ ಸಿಟಿ ಲಿಮಿಟ್ನಿಂದ ಸುಮಾರು 3,74,00,000 ರೂಪಾಯಿ ವೆಚ್ಚದಲ್ಲಿ ಗುಜ್ಜರ ಕೆರೆ ಅಭಿವೃದ್ಧಿ ಕಂಡಿದೆ. ಈ ಮೂಲಕ ದೇವರ ಕೆರೆ ಎನ್ನುವ ಪವಿತ್ರ ಕೆರೆಗೆ ಹೊಸ ಕಾಯಕಲ್ಪ ಸಿಕ್ಕಿದೆ. ಕೊಳಚೆ ನೀರಿನಿಂದ ಮಲೇರಿಯಾ ಡೆಂಗ್ಯೂ ರೋಗಗಳ ಕೇಂದ್ರವಾಗಿದ್ದ ಮಂಗಳೂರು ಜೆಪ್ಪು ಮಾರ್ಕೆಟ್ ಸಮೀಪದ ಗುಜ್ಜರ ಕೆರೆ ಈಗ ಮಾದರಿಯಾಗಿ ಅಭಿವೃದ್ಧಿಗೊಂಡು ಜನಾಕರ್ಷಣೀಯ ಕೇಂದ್ರವಾಗಿದೆ. ಮಂಗಳೂರು ಸ್ಮಾರ್ಟ್ ಸಿಟಿ ಲಿಮಿಟೆಡ್ನಿಂದ ಸುಮಾರು 3.74 ಕೋಟಿ ರೂಪಾಯಿ ವೆಚ್ಚದಲ್ಲಿ ಗುಜ್ಜರ ಕೆರೆಯನ್ನು ಅಭಿವೃದ್ಧಿಪಡಿಸಲಾಗಿದೆ. ಆರಂಭಿಕ ಹಂತದಲ್ಲಿ ಮೆಡಿಕಲ್ ವೇಸ್ಟ್ ಸಹಿತ ಹೂಳೆತ್ತುವ ಕಾಮಗಾರಿ ಮಾಡಲಾಗಿತ್ತು. ಕೆರೆಯ ಮೆಟ್ಟಿಲುಗಳನ್ನು ದುರಸ್ತಿಪಡಿಸಿದ ಬಳಿಕ ಸುತ್ತಲೂ ಮಕ್ಕಳು ಹಿರಿಯರ ಸುರಕ್ಷತೆಯ ದೃಷ್ಟಿಯಿಂದ ಸ್ಪೈನ್ಲೆಸ್ ಸ್ಟೀಲ್ ರೇಲಿಂಗ್ ಅಳವಡಿಸಲಾಗಿದೆ. ರೇಲಿಂಗ್ ಪಕ್ಕ ಕೆರೆಯ ಸುತ್ತ ಅಗಲವಾದ ಇಂಟರ್ಲಾಕ್ ಹಾಕಲಾಗಿದೆ. ಇದು ವಾಕಿಂಗ್ಗೆ ಅನುಕೂಲವಾಗಿದೆ. ಕೆರೆಯ ಸುತ್ತ ಆಕರ್ಷಕ ಬೀದಿ ದೀಪ ಅಳವಡಿಸಲಾಗಿದೆ. ಕೆರೆಯ ಒಂದು ಬದಿಯಲ್ಲಿ ಮಕ್ಕಳ ಆಟಕ್ಕಾಗಿ ಮರಳು ಹಾಕಿ ಪ್ಲೇ ಏರಿಯಾ, ಹಿರಿಯರಿಗಾಗಿ ಜಿಮ್ ಸಲಕರಣೆ ಅಳವಡಿಸಲಾಗಿದೆ. ಪಕ್ಕದ ಅಂಗನವಾಡಿಯನ್ನು ಕೂಡ ಮಕ್ಕಳ ಸ್ನೇಹಿಯಾಗಿ ರೂಪಿಸಲಾಗಿದೆ. ಇಲ್ಲಿಗೆ ಬರುವವರಿಗೆ ಸುಖಾಸನ ನಿರ್ಮಿಸಲಾಗಿದೆ. ಬೆಂಚ್, ಕಸದ ತೊಟ್ಟಿ, ಕಾಂಕ್ರೀಟ್ ಸಂಪರ್ಕ ರಸ್ತೆ ಹಾಗೂ ಸೌಂದರ್ಯಕ್ಕಾಗಿ ಹಸಿರು ಹುಲ್ಲಿನ ಟರ್ಫ್ ನಿರ್ಮಿಸಲಾಗಿದೆ. ಹಿಂದಿನ ಕೆಲವು ಮರಗಳು ಸುತ್ತಲೂ ಇದ್ದು ಇದೀಗ 32 ಹೊಸ ಗಿಡಗಳನ್ನು ನೆಡಲಾಗಿದೆ. ಮುಂದೆ ಕೆರೆಯಲ್ಲಿ ಆಮ್ಲಜನಕ ಹೆಚ್ಚಿಸಲು ಪುಟ್ಟ ಬೋಟ್ ಮಾದರಿ ಏರೇಟರ್ ಅಳವಡಿಸಲಾಗುತ್ತಿದೆ. ನಮ್ಮ ಹೋರಾಟಕ್ಕೆ ಕೊನೆಗೂ ಯಶಸ್ಸು ಸಿಕ್ಕಿದೆ. ಈ ಕೆರೆ ಅಭಿವೃದ್ಧಿಗೆ ಎಲ್ಲರೂ ನೆರವು ನೀಡಿದ್ದು ಅವರಿಗೆ ಕೃತಜ್ಞತೆ ಸಲ್ಲಿಸುವುದಾಗಿ ಇಲ್ಲಿನ ಸಮಿತಿ ಪ್ರಮುಖರು ಹೇಳಿದ್ದಾರೆ. ಇವರು ಯಡಿಯೂರಪ್ಪನವರು ಅದರ ಬಗ್ಗೆ ಒಂದು ಸ್ವಲ್ಪ ಮುತುವರ್ಜಿ ತೆಗೆದುಕೊಂಡು ಅದನ್ನು ಚಾಲನೆ ಕೊಟ್ಟರು. ಆನಂತರ 2008-09ರಲ್ಲಿ ಸನ್ಮಾನ್ಯ ಸ್ಥಳೀಯ ಶಾಸಕರಾದ ಶ್ರೀ ಯೋಗೀಶ್ ಭಟ್ರು ಅವರು ಅದನ್ನು ಚಾಲನೆ ಕೊಟ್ಟರು. ಆವಾಗ ಉಸ್ತುವಾರಿ ಸಚಿವರಾದ ಕೃಷ್ಣ ಜೆ ಪಾಲೆಮಾರವರು 2008-09-10ರಲ್ಲಿ ವಿಶೇಷ ಅನುದಾನ 2 ಕೋಟಿ ಬಿಡುಗಡೆ ಮಾಡಿ ಅದಕ್ಕೊಂದು ಸುತ್ತ ಪಾಗರದಾಗಿ ವ್ಯವಸ್ಥೆ ಮಾಡಿದರು. ನಂತರ ಏನೋ ದಯವಿಚ್ಛೆ ಏನು ಗೊತ್ತಿಲ್ಲ, ನಿಂತು ಹೋಯಿತು. ಆನಂತರ 2011ರಲ್ಲಿ ಇವರು ನಮ್ಮ ಯೋಗೀಶ್ ಭಟ್ರಿ ನೇತೃತ್ವದಲ್ಲಿ ಒಳಚರಂಡಿ ವ್ಯವಸ್ಥೆ ಆಯಿತು. ಹಾಗೆ 25 ಲಕ್ಷ ಬಿಡುಗಡೆ ಮಾಡಿ ಅದರ ಕೆಲಸವಾಯಿತು. ಆನಂತರ ಅಲ್ಲಿಂದ 2015ರಲ್ಲಿ ಸನ್ಮಾನ್ಯ ಇವರು ಅಂದಿನ ಸ್ಥಳೀಯ ಶಾಸಕರಾದ JR ಲೋಬೋ ಅವರು ವಿಶೇಷ ಮುತುವರ್ಜಿಯಿಂದ ಕೆಲಸವು ನಡೆಯಿತು. ಅದರಲ್ಲಿ ಅವರು 3 ಕೋಟಿ ಬಿಡುಗಡೆ ಮಾಡಿ ಒಳಚರಂಡಿ ವ್ಯವಸ್ಥೆ ಸುತ್ತ ಅಲ್ಲಿಂದ ನಾವು ಮರಗಳ ಗೇಟಿಂದ ಗುಜ್ಜರ ಕೆರೆಯಾಗಿ ನಮ್ಮ ಬೋಳಾರದವರೆಗಿನ ಎಲ್ಲ ಒಳಚರಂಡಿ ವ್ಯವಸ್ಥೆಯನ್ನು ಸರಿ ಮಾಡಿಸಿಕೊಟ್ಟಿದ್ದಾರೆ. ಅವರಿಗೂ ಇದರ ಬಗ್ಗೆ ನಾವು ನೆನಪಿಸಿಕೊಳ್ತಾ ಇದ್ದೇವೆ. ಕೆರೆ ಅಭಿವೃದ್ಧಿಯಾಗ್ತಾ ಇದ್ದಂತೆ ಬೆಳ್ಳಂಬೆಳಿಗ್ಗೆ ಮಕ್ಕಳು, ಹಿರಿಯರು ಬೆಳಕಿನ ವಿಹಾರಕ್ಕಾಗಿ ಬರ್ತಿದ್ದಾರೆ. ಸಂಜೆಯೂ ಕಿರಿಯರು ಬೆಂಚ್ನಲ್ಲಿ ಕುಳಿತು ಹರಡ್ತಿದ್ದಾರೆ. ಮಕ್ಕಳು ಪ್ಲೇ ಏರಿಯಾದಲ್ಲಿ ಆಡ್ತಿದ್ರೆ ಹಿರಿಯರು ಜಿಮ್ನಲ್ಲಿ ವ್ಯಾಯಾಮ ಮಾಡ್ತಿದ್ದಾರೆ. ಪರಿಸರದಲ್ಲಿ ಸೊಳ್ಳೆ, ಮಲೇರಿಯಾ ಕೂಡ ಕಡಿಮೆಯಾಗಿದೆ. ಸ್ವಚ್ಛತೆಗೆ ಆದ್ಯತೆ ನೀಡಲಾಗಿದೆ. ಈ ಕೆರೆಗೆ ಒಂದು ಪುಣ್ಯ ಇತಿಹಾಸ ಇರುವ ಕಾರಣ ನಾವು ಅದನ್ನ ಆದ್ಯತೆ ಮೇಲೆ ಕೆಲಸ ಕೈಗೆತ್ತಿಕೊಂಡು ಕೆಲಸ ಪೂರ್ಣವಾಗಿದೆ ಅಂತಾರೆ ಕಾಮತ್. ಮಾರಿಗುಡಿಯ ಮಾರಿಯಮ್ಮನ ಉತ್ಸವ ಮತ್ತು ದೇವರ ಅವಭೃತ ಸ್ಥಾನಕ್ಕೆ ಬರುವಂಥ ಪ್ರಸಿದ್ಧ ಕೆರೆಯನ್ನು ಹಲವಾರು ವರ್ಷ ಅಲ್ಲಿ ಡ್ರೈನೇಜ್ ಮತ್ತು ಇನ್ನಿತರ ವ್ಯವಸ್ಥೆಗಳು ನುಗ್ಗಿ ಅವ್ಯವಸ್ಥೆಗಳಾಗ್ತಾ ಇರುವಂಥದ್ದನ್ನು ನಾವು ಕಂಡು ಅದನ್ನು ಮಂಗಳೂರಿನ ಸ್ಮಾರ್ಟ್ ಸಿಟಿಯೊಂದಿಗೆ ಜೋಡಣೆ ಮಾಡಿ ಸಂಪೂರ್ಣವಾಗಿ ಅಭಿವೃದ್ಧಿ ಮಾಡುವಂಥ ದೃಷ್ಟಿಯಲ್ಲಿ ಎಲ್ಲಿಂದೆಲ್ಲ ಯಾವ ರಸ್ತೆಗಳಿಂದ ಅದಕ್ಕೆ ಡ್ರೈನೇಜ್ ಜೋಡಣೆ ಆಗ್ತದೆ, ಆ ಡ್ರೈನೇಜ್ ಜೋಡಣೆ ಆಗದಂಥ ರೀತಿಯಲ್ಲಿ ಸಂಪೂರ್ಣವಾಗಿ ಅದನ್ನು ಭದ್ರತೆ ಮಾಡಿಸುವಂಥ ದೃಷ್ಟಿಯಲ್ಲಿ, ಅದಲ್ಲದೆ ಪುನರಪಿ ಅದನ್ನು ಸಂಪೂರ್ಣವಾಗಿ ಆ ನೀರು ಮತ್ತು ಇನ್ನಿತರ ಕಲುಷಿತವಾಗದೆ ಅದಕ್ಕೆ ವ್ಯವಸ್ಥೆಗಳನ್ನು ಮಾಡಿಸುವಂಥದ್ದು ಮತ್ತು ಅಲ್ಲಿ ಪುನರಪಿ ಬೆಳೆಯುವಂಥ ಏನು ಅನಾವಶ್ಯಕವಾಗಿ ಬೆಳೆಯುವಂಥ ಗಿಡಗಳು ಮತ್ತು ಬೇರೆ ಬೇರೆ ಅವ್ಯವಸ್ಥೆಗಳಿಗೆ ಅದಕ್ಕೆ ಕೂಡ ಬೇರೆ ಬೇರೆ ಆದ ಮೀನನ್ನು ತಂದು ಅಲ್ಲಿ ಹಾಕಿ ಆ ಗಿಡವನ್ನು ಕೂಡ ಬೆಳೆದ ರೀತಿಯಲ್ಲಿ ಅಲ್ಲಿ ಆ ಕೆರೆಗೆ ತೊಂದರೆ ಆಗದಂಥ ರೀತಿಯಲ್ಲಿ ಇದು ಎಲ್ಲವನ್ನು ಭಾಳ ಯಶಸ್ವಿಯಾಗಿ ನಾವು
ಜೋಡಣೆ ಮಾಡಿಸುವಂಥ ಕೆಲಸವನ್ನು ಸ್ಮಾರ್ಟ್ ಸಿಟಿಯಿಂದ ಈಗಾಗಲೇ ಕೈಗೆತ್ತಿಕೊಂಡಿದ್ದೇವೆ. ಸುಮಾರು 1800 ವರ್ಷಗಳ ಹಿಂದೆ ನಾಥಪಂಥದ ಗೋರಕ್ಷಕರು ತನ್ನ ಗುರು ಮತ್ಸ್ಯೇಂದ್ರನಾಥರಿಗಾಗಿ ನಿರ್ಮಿಸಿರುವ ಗುರುಜನರ ಕೆರೆ ಮುಂದೆ ಗುಜ್ಜರ ಕೆರೆ ಎಂದಾಯಿತು. ಸರ್ವೆ ನಂಬರ್ 721/1ರಲ್ಲಿ ಸುಮಾರು 3.43 ಎಕರೆ ವಿಸ್ತೀರ್ಣದಲ್ಲಿ ಕೆರೆ ವ್ಯಾಪಿಸಿದೆ. ಒಂದು ಕಾಲದಲ್ಲಿ ಕೃಷಿಯನ್ನು ಅವಲಂಬಿಸಿದ್ದ ಸ್ಥಳೀಯರಿಗೆ ಗುಜ್ಜರ ಕೆರೆಗೆ ಜಲಮೂಲವಾಗಿತ್ತು. ಮುಂದೆ ಕೃಷಿ ನಾಶಗೊಂಡು ವಸತಿ ಪ್ರದೇಶವಾದಾಗ ಗುಜ್ಜರ ಕೆರೆ ತ್ಯಾಜ್ಯ ಸುರಿಯುವ ಒಳಚರಂಡಿ ನೀರು ಬಿಡುವ ಕೆರೆಯಾಯಿತು. ಇದೀಗ ಅಭಿವೃದ್ಧಿ ಕಂಡಿರುವುದು ಎಲ್ಲರಲ್ಲೂ ಖುಷಿ ಕಂಡಿದೆ. ಗಣೇಶ್ ಪೂಜಾರಿ, ನಮ್ಮ ಕುಡ್ಲ ನ್ಯೂಸ್, ಮಂಗಳೂರು.